ಮದ್ಯ ಖರೀದಿಸಲು ಕರ್ನಾಟಕ ರಾಜ್ಯ ಪಾನೀಯ ನಿಗಮ ಹೊಸ ನಿಯಮವನ್ನು ಜಾರಿಗೊಳಿಸಿದ ಪರಿಣಾಮ ಗ್ರಾಮೀಣ ಭಾಗದ ಪರವಾನಗಿದಾರರು ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ಆರೋಪಿಸಿ 1 ತಿಂಗಳವರೆಗಾದರೂ ಹಳೆ ನಿಯಮದಂತೆ ಮದ್ಯ ಖರೀದಿಸಲು ಅವಕಾಶ ಮಾಡಿಕೊಡಬೇಕೆಂದು ಆಗ್ರಹಿಸಿ ಉಡುಪಿ ಜಿಲ್ಲಾ ವೈನ್ಸ್ ಮರ್ಚೆಂಟ್ ಅಸೋಸಿಯೇಷನ್ ವತಿಯಿಂದ ಕೋಟೇಶ್ವರ ಸಮೀಪದಲ್ಲಿರುವ ಕೆಎಸ್ಬಿಸಿಎಲ್ ಡಿಪೋ ಎದುರು ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ಪಾನೀಯ ನಿಗಮದ ಹೊಸ ನೀತಿಯಿಂದಾಗಿ ಎಲ್ಲರೂ ಹೈರಾಣಾಗಿದ್ದೇವೆ. ವೆಬ್ ಇಂಡೆಂಟಿಂಗ್ ಮೂಲಕ ಮದ್ಯ ಖರೀದಿಸುವ ವ್ಯವಸ್ಥೆಯನ್ನು ಏಕಾಏಕಿಯಾಗಿ ಜಾರಿಗೊಳಿಸಲಾಗಿದೆ. ಹೊಸ ನಿಯಮಗಳಿಂದ ಉಂಟಾಗುವ ಸಾಧಕ ಬಾಧಕಗಳ ಕುರಿತು ಚರ್ಚಿಸದೆ ಸಾಕಷ್ಟು ವಿರೋಧದ ನಡುವೆಯೂ ಹೊಸ ನಿಯಮವನ್ನು ಜಾರಿಗೊಳಿಸಿರುವುದು ಖಂಡನೀಯ ಎಂದು ಹೇಳಿದರು. ಹೊಸ ನಿಯಮದಂತೆ ರಾತ್ರಿ 9 ರಿಂದ ಬೆಳಗ್ಗೆ 9 ಗಂಟೆಯ ತನಕ ಪರ್ಮಿಟ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಈ ಸಮಯದಲ್ಲಿ ವೆಬ್ಸೈಟ್ ಸರಿಯಾಗಿ ಕಾರ್ಯಾಚರಿಸುತ್ತಿಲ್ಲ. ಬೆಳಗ್ಗೆ 3 ಗಂಟೆಯಾದರೂ ಸರ್ವರ್ ಸಮಸ್ಯೆಗಳಿಂದಾಗಿ ವೆಬ್ಸೈಟ್ ಕೈಕೊಡುತ್ತಿದೆ. ಇದರಿಂದಾಗಿ ತಡರಾತ್ರಿಯವರೆಗೂ ದುಡಿದು ಮತ್ತೆ ನಿದ್ದೆ ಬಿಡಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಹೊಸ ನಿಯಮಕ್ಕೆ ನಮ್ಮ ವಿರೋಧವಿಲ್ಲ. ಹೊಸ ನಿಯಮವನ್ನು ಜಾರಿಗೊಳಿಸುವುದಾದರೆ ಸರ್ವರ್ ಡೌನ್ ಮುಂತಾದ ಸಮಸ್ಯೆಗಳನ್ನು ಸರಿಪಡಿಸಿ ಜಾರಿಗೊಳಿಸಲಿ. ಅದನ್ನು ಬಿಟ್ಟು ಏಕಾಏಕಿಯಾಗಿ ಜಾರಿಗೊಳಿಸಿದರೆ ಇದರಿಂದ ಗೊಂದಲ ಉಂಟಾಗುತ್ತದೆ. ಕನಿಷ್ಠ 1 ತಿಂಗಳ ಮಟ್ಟಿಗಾದರೂ ಹೊಸ ಹಾಗೂ ಹಳೆಯ ವ್ಯವಸ್ಥೆಯಲ್ಲಿ ಮದ್ಯ ಖರೀದಿಸಲು ಅವಕಾಶವನ್ನು ಮಾಡಿಕೊಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ನಮಗೆ ತೊಂದರೆ ಬರ್ತಾ ಇದೆ. ಅದು ನಮಗೆ ಈಸಿಯಾಗಿ ಇಷ್ಟು ಟೈಮ್ ನಾವು ತುಂಬ ಸುಲಭವಾಗಿ ಮಾಡ್ತಿತ್ತು. ಈಗ ಅವರು ಹೊಸ ಇಂಡೆಂಟ್ ಟೈಪ್ ಮಾಡಿದ್ರಿಂದ ಅದು ನಮಗೆ ತುಂಬ ತೊಂದರೆ ಕೊಡ್ತಾ ಇದೆ. ಅದು ನಮಗೆ ಈಗ 4/4/2022ರಿಂದ ವೆಬ್ ಇಂಡೆಂಟ್ ಮೂಲಕ ಮದ್ಯ ಖರೀದಿಸುವ ವ್ಯವಸ್ಥೆ ಜಾರಿಗೆ ಬಂದಿದ್ದು ತುಂಬ ಸಮಸ್ಯೆಗಳು ಉಂಟಾಗಿದ್ದು ಸಾವಿರಾರು ಸನ್ನದ್ಧರು ತೊಂದರೆ ಅನುಭವಿಸುತ್ತಿದ್ದಾರೆ. ದಿನಾಂಕ 31/3/22ರಂದು ನಡೆದ ಸಭೆಯಲ್ಲಿ ತಾವು 2 ಪದ್ಧತಿಯನ್ನು 1 ತಿಂಗಳ ಮಟ್ಟಿಗಾದರೂ ಜಾರಿಯಲ್ಲಿಡುವಂತೆ ವಿನಂತಿಸಿದ್ದೇವೆ. ಆದರೆ ನಮ್ಮ ಮನವಿಯನ್ನು ಪರಿಗಣಿಸದೆ ದಿನಾಂಕ 4/4/22ರಿಂದ ಹೊಸ ಪದ್ಧತಿಯನ್ನು ಜಾರಿಗೊಳಿಸಿರುತ್ತೀರಿ. ಆದ್ದರಿಂದ ಈ ಸನ್ನದ್ಧರು ಹಿತದೃಷ್ಟಿಯಿಂದ ದಯವಿಟ್ಟು ಏಪ್ರಿಲ್ ತಿಂಗಳಾಂತ್ಯದವರೆಗಾದರೂ ಹೊಸ ಪದ್ಧತಿಯನ್ನು ಮದ್ಯ ಖರೀದಿಸುವ ಅನುಕೂಲ ಮಾಡಿಕೊಡುವಂತೆ, ಹಳೆ ಪದ್ಧತಿ ಎರಡನ್ನೂ ಇಟ್ಟು 1 ತಿಂಗಳು ಅನುಕೂಲ ಮಾಡಿಕೊಡುವಂತೆ ನಾವು ವಿನಂತಿಸುತ್ತಿದ್ದೇವೆ. ಬೆಂಗಳೂರಿನ ಕೆಎಸ್ಬಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಪಿಸಿ ಜಾಫರ್ ಅವರಿಗೆ ಕೋಟೇಶ್ವರ ಡಿಪೋ ಮ್ಯಾನೇಜರ್ ಎಸ್ಪಿ ಕಟ್ಟಿಮನಿ ಅವರ ಮೂಲಕ ಮನವಿಯನ್ನ ನೀಡಲಾಯಿತು. ಈ ವೇಳೆಯಲ್ಲಿ ಕುಂದಾಪುರ ತಾಲೂಕು ವೈನ್ಸ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷ ರೋಹಿತ್ ಕುಮಾರ್ ಶೆಟ್ಟಿ, ಉಪಾಧ್ಯಕ್ಷ ವೈ ಕರುಣಾಕರ್ ಶೆಟ್ಟಿ, ಉಡುಪಿ ಜಿಲ್ಲಾ ವೈನ್ ಮರ್ಚೆಂಟ್ ಅಸೋಸಿಯೇಷನ್ನ ಸಂಚಾಲಕ ಡೆರಿಕ್ ಮೊದಲಾದವರು ಹಾಜರಿದ್ದರು. ಶ್ರೀಕಾಂತ್ ಹೆಮಾಡಿ, ವಿ4 ನ್ಯೂಸ್, ಕುಂದಾಪುರ.